ಡ್ರೈನೇಜ್ ವ್ಯವಸ್ಥೆ ಸಮರ್ಪಕವಾಗಿಲ್ಲದೆ ಕಂಗಾಲಾದ ಜನತೆ. ವಸತಿ ಸಮುಚ್ಚಯದ ಮುಂಭಾಗದಲ್ಲಿ ನಿಂತಿದೆ ಕೊಳಚೆ ನೀರು. ಇಲ್ಲಿ ಒಂದು ವಾರದಿಂದ ಕುಡಿಯಲು ನೀರಿಲ್ಲ, ವಿದ್ಯುತ್ ಬೆಳಕಿಲ್ಲದೆ ಪರದಾಟ. ಹೌದು, ಇಷ್ಟೆಲ್ಲ ಸಮಸ್ಯೆ ಕಂಡು ಬಂದಿರುವುದು ಕದ್ರಿಯ ಅನ್ನವಿಸ್ತ ವಸತಿ ಸಮುಚ್ಚಯದಲ್ಲೇ. ಕಳೆದ 40-50 ವರ್ಷದ ಹಿಂದೆ ಅಳವಡಿಸಿದ್ದ ಡ್ರೈನೇಜ್ ಪೈಪ್ನಿಂದಾಗಿ ಪ್ಲಾಟ್ನಲ್ಲಿರುವ ಜನರು ಈಗ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಯಾಕೆಂದ್ರೆ ಈಗ ನಗರದಲ್ಲಿ ವಾಣಿಜ್ಯ ಸಂಕೀರ್ಣಗಳು ಒಂದೊಂದಾಗಿ ತಲೆ ಎತ್ತಿದ್ದು ಡ್ರೈನೇಜ್ ನೀರು ಹರಿದು ಹೋಗಲು ಆ ಹಳೆಯ ಚಿಕ್ಕದಾದ ಪೈಪ್ ಸಾಕಾಗ್ತಿಲ್ಲ. ಆದ್ದರಿಂದ ಅನ್ನವಿಸ್ತ ಫ್ಲಾಟ್ನ ಜನತೆ ಡ್ರೈನೇಜ್ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಓಲ್ಡ್ ಪೈಪ್ ಇದು ಡ್ರೈನೇಜ್ ಲೈನ್ ಅನ್ನು ಅವರು ಬ್ಲಾಕ್ ಮಾಡಿ ಹೊಸ ಪ್ಯಾರಲಲ್ ಲೈನ್ ಅನ್ನು ಹಾಕಿ ದರೆ ಮಾತ್ರ ಈ ಸಮಸ್ಯೆ ಇವತ್ತಾಗ್ತದೆ. ಇದು ಕದ್ರಿಯಲ್ಲಿ ಇವತ್ತು 4 ಫ್ಲಾಟ್ಗಳಿಗೆ ನೀರು ಬಂದಿದೆ. ಆದರೆ ಈ ಅನ್ನವಿಸ್ಟ ಅಪಾರ್ಟ್ಮೆಂಟಿಗೆ ಬಂದಷ್ಟು ನೀರು ಇಲ್ಲಿ ಕದ್ರಿಯಲ್ಲಿ ಬರಲಿಲ್ಲ. ಇನ್ನು ಮುಂದಕ್ಕೆ ನಮ್ಮ ನಗರ ಪಾಲಿಕೆ ಬೇಜವಾಬ್ದಾರಿತನ ವಹಿಸಿದರೆ ಇಲ್ಲಿಯ ಸುತ್ತಮುತ್ತಲಿನ ಬೇರೆ ಫ್ಲಾಟ್ಗಳಿಗೆ ಕೂಡ ಇದೇ ರೀತಿ ನೀರು ಬಂದು ಜನರ ಜೀವ ಅಪಾಯದಲ್ಲಿ ಸಿಲುಕುವ ಸಂದರ್ಭವಿದೆ. ಕದ್ರಿಯ ಮುಖ್ಯ ರಸ್ತೆಯಲ್ಲಿರುವ ಅನ್ನವಿಸ್ತ ವಸತಿ ಸಮುಚ್ಚಯದ ಮುಂಭಾಗದಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲದೆ ಕೊಳಚೆ ನೀರು ನಿಂತು ಮಲೇರಿಯಾ, ಡೆಂಗ್ಯೂ ಭೀತಿಯಲ್ಲಿ ಜನರಿದ್ದಾರೆ. ಕಳೆದ ಒಂದು ವಾರದಿಂದ ಈ ಸಮಸ್ಯೆ ತಲೆದೂರಿದ್ದು ಮಂಗಳೂರು ನಗರ ಪಾಲಿಕೆಗೆ ದೂರು ನೀಡಿದ್ರೂ ಸಂಬಂಧಪಟ್ಟವರು ಸ್ಪಂದಿಸದೇ ಇರುವುದು ಇವರ ಸಮಸ್ಯೆಯನ್ನ ಮತ್ತಷ್ಟು ಕೆದಕಿದಂತಾಗಿದೆ. ಇಲ್ಲಿ ಬರೋ ವೇಸ್ಟ್ ನೀರನ್ನು ಇಲ್ಲಿ ಒಳಗೆ ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಅಂಗಡಿಗೆ ಕೂಡ ಯಾರು ಬರುವ ಹಾಗಿಲ್ಲ. ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ನೀರೆಲ್ಲ ತುಂಬಿ ಹೋಗಿದೆ, ವಾಸನೆಯಿಂದ ತುಂಬಿದೆ. ಸ್ವಚ್ಛ ಮಂಗಳೂರು, ಸ್ವಚ್ಛ ಸ್ಮಾರ್ಟ್ ಸಿಟಿ ಹೇಳ್ತಾರೆ. ಇದನ್ನು ನೋಡಿದರೆ ಯಾವ ಸ್ಮಾರ್ಟ್ ಸಿಟಿ ಹೇಳ್ತಾರೆ? ಇದು ಹೈವೇ ಬದಿಯಲ್ಲಿದೆ, ಹೊಸ ಮಾರ್ಗ ಮಾಡಿದ್ದಾರೆ. ಇನ್ನು ಡ್ರೈನೇಜ್ ಸರಿಯಿಲ್ಲದೆ ರಸ್ತೆಯ ಮತ್ತು ಅಂಗಡಿಗಳ ಬದಿಯಲ್ಲಿ ಕೊಳಚೆ ನೀರು ಹರಿದು ಹೋಗ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದೇವೆ, ಆದರೂ ನಮ್ಮ ಸಮಸ್ಯೆ ಈವರೆಗೆ ಸರಿಯಾಗಿಲ್ಲ ಎಂದು ಸ್ಥಳೀಯರು ಅವಲತ್ತುಕೊಂಡಿದ್ದಾರೆ. ನೀರಿಗೆ ತುಂಬಾ ತೊಂದರೆಯಾಗಿದೆ. ಹಾಗೆ ಸೊಳ್ಳೆಗಳು ಮತ್ತು ಡೆಂಗ್ಯೂ, ಮಲೇರಿಯಾ ಇಂಥ ರೋಗಗಳು ಬರುವ ಸಮಸ್ಯೆ ಉಂಟಾಗಿದೆ. ಅದನ್ನು ಈಗ ನಾವು ಮಂಗಳೂರು ನಗರ ಪಾಲಿಕೆಗೆ ದೂರು ಕೊಟ್ಟಿದ್ದೇವೆ. ಅದರಿಂದ ಮೊನ್ನೆಯಿಂದ ನಾವು ಅವರನ್ನು ಸಂಪರ್ಕಿಸುತ್ತಾ ಇದ್ದೇವೆ. ಆದರೆ ಯಾರು ಬಂದು ಅವರು ಆಕ್ಟ್ ಮಾಡುವ ಥರ ಕಾಣುವುದಿಲ್ಲ. ಒಂದು ಕಡೆಯಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಮಾಡಲು ಈಗಾಗಲೇ ಪ್ರಯತ್ನಗಳು ನಡೆಯುತ್ತಿದೆ. ಮತ್ತೊಂದೆಡೆ ಡ್ರೈನೇಜ್ ಸಮಸ್ಯೆಯಿಂದ ಜನರು ತೊಂದರೆಗೆ ಒಳಗಾಗುತ್ತಿದ್ದಾರೆ. ಏನೇ ಆಗಲಿ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲ ಡ್ರೈನೇಜ್ ಸಮಸ್ಯೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ನೀಗಿಸಬೇಕಾಗಿದೆ. ಶರತ್ ಸಾಲಿಯನ್, V4 News 24/7 ಮಂಗಳೂರು.